ಪಾವಗಡ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ನಲಿಗನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ದುರ್ಗಮ್ಮ ದೇವಿಯ ದೇವಸ್ಥಾನದಲ್ಲಿ 14 ವರ್ಷಗಳ ನಂತರ ಈ ವರ್ಷ ಜೂನ್ 18ರಂದು ಮಹಾಜಾತ್ರೆ ನಡೆಯಿತು. ಮಹಾಜಾತ್ರೆಯಲ್ಲಿ ನಲಿಗನಹಳ್ಳಿ, ಬಾಲಮ್ಮನಹಳ್ಳಿ ಹಾಗೂ ಕುರುಬರಹಳ್ಳಿಯ ಸಾವಿರಾರು ಮಂದಿ ಸಂಖ್ಯೆಯ ಗ್ರಾಮಸ್ಥರು ಭಾಗಿಯಾಗಿ ದೇವಿಗೆ ಆರತಿಗಳನ್ನು ಬೆಳಗಿ ನಮಿಸಿದರು. ಇತ್ತೀಚೆಗೆ ದೇವಿಯ ನೂತನ ಮೆರವಣಿಗೆಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆ 3 ಊರುಗಳ ಜನರು ತಮ್ಮ ಮನೆಗಳಲ್ಲಿ ಭರ್ಜರಿ ವಾಡೂಟವನ್ನ ಮಾಡಿ ನೆಂಟರಿಗಷ್ಟೇ ಅಲ್ಲ ಎಲ್ಲರಿಗೂ ಆಹ್ವಾನ ನೀಡಿ ಆತಿಥ್ಯವನ್ನ ಕೈಗೊಳ್ಳಲಾಗಿತ್ತು. ನೂರಾರು ಜನ ಮಹಿಳೆಯರು ವಿವಿಧ ಹೂಗಳಿಂದ ವಿಶೇಷವಾಗಿ ಅಲಂಕೃತ ಮಾಡಿದ ಆರತಿಗಳನ್ನ ತಮ್ಮ ತಲೆಯ ಮೇಲಿಟ್ಟುಕೊಂಡು ದೇವಸ್ಥಾನದ ಬಳಿ ಬಂದು ದೇವಿಗೆ ಬೆಳಗುತ್ತಾರೆ. ಒಂದೆಡೆ ಉರಿಮೆ ಸದ್ದಿಗೆ ಪುರುಷರು ಹಾಗೂ ಪಡ್ಡೆ ಹುಡುಗರು ಕುಣಿದು ಕುಪ್ಪಳಿಸಿದರು. ವರದಿ ನಂದೀಶ್ ನಾಯ್ಕ, ಪಾವಗಡ.